ಮಂಗಳೂರಿನ ಎಸ್ಡಿಪಿಐ ಪಾವೂರು ಗ್ರಾಮ ಸಮಿತಿಯ ವತಿಯಿಂದ ಮಾಹಿತಿ ಮತ್ತು ಸೇವಾ ಕೇಂದ್ರ ನಿನ್ನೆ ಉದ್ಘಾಟನೆಗೊಂಡಿತು. ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಹನ್ನಾನ್ ಮಾಹಿತಿ ಮತ್ತು ಸೇವಾ ಕೇಂದ್ರವನ್ನು ಉದ್ಘಾಟನೆ ಮಾಡಿದರು. ಬಳಿಕ ಮಾತನಾಡಿದ ಅವರು, ಜನರಿಗೆ ಬೇಕಾದ ಮೂಲ ಸೌಕರ್ಯಗಳನ್ನು ಒದಗಿಸುವ ಕೆಲಸ ಸರ್ಕಾರದ್ದಾಗಿದೆ. ಆದರೆ ಆ ಕೆಲಸ ಸರ್ಕಾರದಿಂದ ಆಗದ ಕಾರಣ ಪಕ್ಷದಿಂದ ಸೇವಾ ಕೇಂದ್ರವನ್ನು ಆರಂಭ ಮಾಡಲಾಗಿದ್ದು, ಧಾರ್ಮಿಕ ಕೇಂದ್ರಗಳ ಬಳಿಕ ಎರಡನೇ ಆದ್ಯತೆಯನ್ನ ಸೇವಾ ಕೇಂದ್ರಕ್ಕೆ ನೀಡಲಾಗ್ತಾ ಇದೆ ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ರಾಜ್ಯ ಕಾರ್ಯದರ್ಶಿ ಅಶ್ರಫ್ ಮಾಚರ್, ಜಿಲ್ಲಾಧ್ಯಕ್ಷ ಅತಾವುಲ್ಲಾ ಜೋಕಟ್ಟೆ, ಉಪಾಧ್ಯಕ್ಷ ಇಕ್ಬಾಲ್, ಕ್ಷೇತ್ರಾಧ್ಯಕ್ಷ ಅಬ್ಬಾಸ್ ಕಿನ್ಯಾ, ಪ್ರಧಾನ ಕಾರ್ಯದರ್ಶಿ ಲತೀಫ್ ಕೋಡಿಚಾಲ್, ಸಮದ್ ಮುಕ್ರಿ ಇನೋಳಿ ಹಲವಾರು ಮಂದಿ ಪ್ರಮುಖರು ಉಪಸ್ಥಿತರಿದ್ದರು. ನಮ್ಮ ಗುರಿ ಏನಿದೆ ಮತ್ತು ಯಾವ ರೀತಿಯ ಡೆವಲಪ್ಮೆಂಟ್ ಬೇಕು ಅದೆಲ್ಲ ನಾವು ಅವ್ರಿಗೆ ತಿಳಿಸಿ ಎಜುಕೇಟ್ ಮಾಡಿ ಅವ್ರಿಗೆ ಅಲ್ಲಿ ಕಳಿಸ್ತೀವಿ. 5 ವರ್ಷ ಅವ್ರಿಗೆ ನಾವು ಆಡಳಿತ ಕೊಡ್ತೀವಿ. ಯಾರು ಸೆಕೆಂಡ್ ಪೊಸಿಷನ್ಗೆ ಬರ್ತಾರೆ ಅವ್ರಿಗೆ ನಾವು ವಿರೋಧ ಪಕ್ಷವಾಗಿ ಅಲ್ಲಿ ಕಳಿಸ್ತೀವಿ. ಈ ಇಬ್ಬರು ಸೇರಿ ನಮ್ಮ ದೇಶ ಡೆವಲಪ್ಮೆಂಟ್ ಮಾಡಬೇಕಾಗಿತ್ತು. ಅವರು ದೇಶ ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ, ದೇಶ ನುಗ್ಗಿ ಅವ್ರ ಮನೆಗೆ, ಅವ್ರ ಫ್ಯಾಮ್ಲಿಗೆ, ಅವ್ರಿಗೆ ಕಾರ್ಪೊರೇಟ್ ಕಂಪ್ನೀಸ್ಗೆ ಡೆವಲಪ್ ಮಾಡ್ತಾ ಇದ್ದಾರೆ. ನೋಡಿದ್ರೆ ಇಲ್ಲಿ ಚಿಕ್ಕ ಚಿಕ್ಕ ಮನೆಯಲ್ಲಿ ಇರ್ತಾರೆ, ಅವ್ರದ್ದು ಪ್ರಾಪರ್ಟಿ ದುಬೈನಲ್ಲಿ ಇರ್ತದೆ. ಹಳ್ಳಿನಲ್ಲಿ ಒಂದು ಚಿಕ್ಕ ಅಂಗಡಿ ಥರ ಕಾಣ್ತದೆ, ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಫ್ಲ್ಯಾಟ್ಸ್ ಇರ್ತದೆ. ಆಡಳಿತ ಬಂದ ತಕ್ಷಣ ಇಷ್ಟು ದೊಡ್ಡ ವ್ಯವಹಾರ, ಹಗರಣ, ಮಿಸ್ಮ್ಯಾನೇಜ್ಮೆಂಟ್ ಯಾವ ಥರ ಆಯಿತು? ಪೆಟ್ರೋಲ್ ಡೀಸೆಲ್ ಬೆಲೆ 50 ಪೈಸೆ ಏರಿಕೆ ಆಗ್ತಾ ಇದ್ರೆ ದೇಶದ ಅಧಿಕಾರವನ್ನೇ ಅಲ್ಲಾಡಿಸುವಂಥ ಸಂದರ್ಭಗಳು ಈ ದೇಶದಲ್ಲಿ ನಡೀತಾ ಇತ್ತು. ಆದರೆ 103 ಕ್ರಾಸ್ ಆದರೂ ಕೂಡ ಬಾಯಿ ಚುಪ್ ಅಂತ ಇವತ್ತು ಕೂತ್ಕೊಳ್ತಾ ಇದ್ದಾರೆ. ನಿರಂತರವಾಗಿ ಕೋಮುಗಲಭೆಗಳು, ಗುಂಪು ಹತ್ಯೆಗಳು ಈ ದೇಶದಲ್ಲಿ ನಡೀತಾ ಇರಬೇಕಾದ್ರೆ ಮಾತುಗಳು ಬರ್ತಾ ಇಲ್ಲ. ಮುಸಲ್ಮಾನರನ್ನ ಕೊಲ್ತೇವೆ, ದಲಿತರನ್ನು ಕೊಲ್ತೇವೆ ಅಂತ ಹೇಳಿದ್ರು ಕೂಡ ಮಾತಾಡುವಂಥವರಿಲ್ಲ. ಈ ದೇಶದಲ್ಲಿ ನಿಮಗೆ ಯಾವುದೇ ಅಧಿಕಾರ ಇಲ್ಲ ಅಂತೇಳಿ, ಒಂದು ಸಮುದಾಯವನ್ನ ನಿಮಗೆ ಯಾವುದೇ ಹಕ್ಕಿಲ್ಲ ಅಂತೇಳಿ ಅವರನ್ನ ಈ ದೇಶದಿಂದಲೇ ಹೊದ್ದೋಡಿಸುವಂಥ ಪ್ರಯತ್ನಗಳನ್ನು ಮಾಡುವಾಗಲೂ ಕೂಡ ಈ ದೇಶದಲ್ಲಿ ಮಾತುಗಳು ಬರ್ತಾ ಇಲ್ಲ. ಅಪೋಸಿಷನ್ ಪಕ್ಷಗಳು, ಜಾತ್ಯತೀತ ಅಂತ ಹೇಳ್ಕೊಳ್ಳೋರು 75-73 ವರ್ಷಗಳಿಂದ ನಿರಂತರವಾಗಿ ನಮ್ಮ ಬೆವರು, ನಮ್ಮ ರಕ್ತವನ್ನು ಸುರಿಸಿಕೊಂಡು ಆ ಪಕ್ಷಕ್ಕೆ ಬೇಕಾಗಿ ಜೈಕಾರಗಳನ್ನು, ಪೋಸ್ಟರ್ಗಳನ್ನು, ಬ್ಯಾನರ್ಗಳನ್ನು ಹಿಡಿದುಕೊಂಡು ಸುತ್ತಾಡಿದಂಥ ಇದೇ ಸಮುದಾಯವನ್ನು ತಿರುಗಿ ನೋಡುವಂಥ ಗತಿ ಇವತ್ತು ಈ ದೇಶದಲ್ಲಿ ಇಲ್ಲ ಅಂತೇಳಿ, ಆದರೆ ಪರ್ಯಾಯ ರಾಜಕೀಯದ ಅವಶ್ಯಕತೆ ಇದೆಯೋ ಇಲ್ಲವೋ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು.